ಇವತ್ತು ಅಣ್ಣನದು ಬರ್ತ್ಡೇ, ಸೊ ಅದಕ್ಕೆ ನಾವು ಕೇಕ್ ಆರ್ಡರ್ ಮಾಡಿದ್ದೀವಿ ಸರ್ಪ್ರೈಸ್ ಆಗಿ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರ ರೂಮಲ್ಲಿದ್ದಾರೆ. ಸೊ ನಾವು ಮೂವಿ ನೋಡ್ತಾ ಇದ್ವಿ, ಸೂರ್ಯವಂಶಿ ಮೂವಿ ನೋಡ್ತಾ ಇದ್ದೇವೆ. ಸೊ 12 ಗಂಟೆ ಆಗ್ಲಿಕ್ಕೆ ಈಗ 15 ಮಿನಿಟ್ಸ್ ಇದೆ. ಸೊ ಅವ್ರೊಳಗೆ ಹೋಗಿದ್ದಾರೆ. ಸೊ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಕೇಕ್. ಇದು ನಂಗೆ ಗೊತ್ತಿಲ್ಲ, ಇದು ನನ್ನ ಸೊ ನಾನು ಮಾತಾಡೋದು ಅಷ್ಟೊಂದು ಗಟ್ಟಿ ಕೇಳ್ತಾ ಉಂಟೆಲ್ಲ ಗೊತ್ತಿಲ್ಲ, ನಾನು ಮೆಲ್ಲ ಮಾತಾಡ್ತಾ ಇದ್ದೇನೆ. ಕೇಕ್ ಕೂಡ ಆಲ್ರೆಡಿ ಬಂದಾಗಿದೆ. ಇದನ್ನು ನಾವು ಝೊಮ್ಯಾಟೊದಿಂದ ಆರ್ಡರ್ ಮಾಡಿದ್ದು. ಬಟ್ ಒಂದು ಫ್ಲಾಪ್ ಹೋದದೇನೆಂದ್ರೆ, ನಾವು ಫೈರ್ ಕ್ಯಾಂಡಲ್ ಅನ್ನು ಕೂಡ ಆರ್ಡರ್ ಮಾಡಿದ್ವಿ, ಬಟ್ ಅದನ್ನು ಹಚ್ಚೋದಕ್ಕೆ ಮನೆಯಲ್ಲಿ ಬೆಂಕಿ ಕಡ್ಡಿನೇ ಇರಲಿಲ್ಲ. ಆಮೇಲೆ ಹಾಗೆ ಕೇಕ್ ಕಟ್ ಮಾಡಬೇಕಾಯಿತು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಧೀರಜ್, ಹ್ಯಾಪಿ ಬರ್ತ್ಡೇ ಟು ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾವು ತಿರುಪತಿಯಿಂದ ಹೊರಡ್ತಾ ಇದ್ದೇವೆ. ಈಗ ನಮ್ದು ಆ್ಯಕ್ಚುಲಿ ಚೆನ್ನೈಯಿಂದ ಟ್ರೈನ್ ಮ್ಯಾಂಗ್ಳೂರಿಗೆ. ನಮಗೆ ರೇಣುಗುಂಟದಿಂದ ಟ್ರೈನ್ ಸಿಗಲಿಲ್ಲ. ಸೊ ನಾವೀಗ ತಿರುಪತಿಯಿಂದ ಚೆನ್ನೈಗೆ ಮತ್ತೆ ಟ್ರೈನ್ ಬುಕ್ ಮಾಡಿ AC ಚೇರ್ ಕಾರ್ ಬುಕ್ ಮಾಡಿದ್ದೇವೆ. ಸೊ ಫಸ್ಟ್ ಟೈಮ್ ನಾನು ಚೇರ್ ಕಾರಲ್ಲಿ ಹೋಗ್ತಾ ಇರೋದು. ಈಗ ಟ್ರೈನ್ ಬರಲಿಲ್ಲ, ಹತ್ತಿರದ ಟ್ರೈನು. ಸೊ ಬೇಗ ಬಂದಿದ್ದೇವೆ ನಾವು, ಇನ್ನು 9:30 ಆಗೋದಷ್ಟೇ. ಫ್ಯಾಮಿಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಹೇಗಾಯ್ತು ತಿರುಪತಿ ದರ್ಶನ್? ತುಂಬಾ ಒಳ್ಳೆದೆ, ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಯ್ತು. ನಾವೆಲ್ಲ ಒಟ್ಟಿಗೆ ಇರೇಗೆಂಚಾಂಡು ಆಂಟಿ ಓಯ್ ಶ್ರೇಯ, ನಿಮ್ಗೆ ಒಳ್ಳೆ ಆಯ್ತಾ? ಮತ್ತೆ ಬೇರೆ ಮನೆ ಮುಟ್ಟುದು ಯಾವಾಗ ಅಂತ ಆಗ್ತಾ ಉಂಟಾ? ಹೌದು, ಬಂದಾಗಿನಿಂದ ಖಾಲಿ ತಿರುಗ್ತಾ ಇದ್ದೇವೆ. ಹೌದು. ಚೆನ್ನೈ ಎಕ್ಸ್ಪ್ರೆಸ್. ಟ್ರೈನಲ್ಲಿ ಕುತ್ಕೊಂಡಿದ್ದೇವೆ ಇವಾಗ. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಉಂಟು ಹೊರಡಲಿಕ್ಕೆ. ಸೊ ಒಟ್ಟಿಗೆ 3.5 ಗಂಟೆದು ಜರ್ನಿ ಇದು. ಸೊ ಟ್ರೈನಲ್ಲಿ ನಾನು ಈ ತರ ಒಂದು ಚೇರ್ ಕಾರಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್, ಈ ತರ ಕುತ್ಕೊಂಡು ಹೋಗ್ತಾ ಇರೋದು. ನಾವಿವಾಗ ಚೆನ್ನೈ ಸ್ಟೇಷನ್ಗೆ ರೀಚ್ ಆಗಿದ್ದೇವೆ. ಸ್ಟೇಷನ್ ತುಂಬಾನೇ ದೊಡ್ಡದಿದ್ದಿತ್ತು. ಲಂಚ್ ಟೈಮ್ ಆಗಿದ್ರಿಂದ ನಾವು ಇಲ್ಲೇ ಏನಾದರೂ ವೆಜ್ ಊಟ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೇವೆ. ಇಷ್ಟು ದೊಡ್ಡ ಸ್ಟೇಷನ್ ಒಳಗಡೆ ಎಲ್ಲಿ ಹೋದ್ರೂ ಕೂಡ ಜಾಸ್ತಿಯಾಗಿ ನಾನ್ ವೆಜ್ ಆಪ್ಷನ್ಸ್ ಇದ್ದದ್ದು. ವೆಜ್ಜಲ್ಲಿ ಬರೀ ದೋಸಾ ಹಾಗೆ ಕರ್ಡ್ ರೈಸ್ ಈ ಥರನೇ ಆಪ್ಷನ್ಸ್ ಇದ್ದಿದ್ದು. ಅದು ಕೂಡ ಒಂದೇ ಕಡೆ ನಮಗೆ ಈ ಥರ ಒಂದು ವೆಜ್ ಆಪ್ಷನ್ ಸಿಕ್ಕಿದ್ದು. ಅದು ಬಿಟ್ಟರೆ ಎಲ್ಲ ಸ್ಟೇಷನ್ ಹುಡುಕಾಡಿದ್ರು ಕೂಡ ಜಾಸ್ತಿಯಾಗಿ ಎಲ್ಲ ನಾನ್ ವೆಜ್ಜೇ ಇದ್ದದ್ದು. ಸೊ ಹಾಗಾಗಿ ಸ್ವಲ್ಪ ಊಟಕ್ಕೆ ನಮಗೆ ಸ್ಟೇಷನ್ ಒಳಗಡೆ ಪರದಾಡಬೇಕಾಯಿತು. ಟ್ರೈನ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಸುಮಾರು ಟೈಮ್ ಇದ್ದಿತ್ತು. ಸೊ ಹಾಗಾಗಿ ನಾವು ಹೊರಗಡೆ ಹೋಗಿ ಮತ್ತೆ ಊಟ ಮಾಡಿ ಬಂದ್ವಿ. ನೆಕ್ಸ್ಟ್ ಮಾರ್ನಿಂಗ್ ನಾವಿವಾಗ ಮ್ಯಾಂಗ್ಳೂರ್ ಸ್ಟೇಷನ್ ರೀಚ್ ಆಗ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಇಳಿಲಿಕ್ಕೆ ಫುಲ್ ರೆಡಿಯಲ್ಲಿ ಕುತ್ಕೊಂಡಿದ್ದಾರೆ. ಟ್ರೈನ್ ಕೂಡ ಲಾಸ್ಟಿಗೆ ಖಾಲಿಯೇ ಇದ್ದಿತ್ತು, ಯಾಕಂದ್ರೆ ಮ್ಯಾಂಗ್ಳೂರ್ ಲಾಸ್ಟ್ ಸ್ಟೇಷನ್. ಹಾಗಾಗಿ ಸೊ ನಮಗೂ ಕೂಡ ಏನು ಟೆನ್ಷನ್ ಇಲ್ಲ, ಬೇಗ ಬೇಗ ಇಳಿಬೇಕು ಅಂತ. ಸೊ ನಾವು ಆರಾಮಿಂದ ಇಳ್ಕೊಂಡು ಬಂದ್ವಿ. ಸೊ ಹೊರಗೆ ಬರ್ತಾ ಇರುವಾಗಲೇ ಒಂದು ಬಸ್ ಇದ್ದಿತ್ತು, ಸೊ ಉಡುಪಿಗೆ ಹೋಗುವಂಥದ್ದು. ಫುಲ್ ಖಾಲಿ ಇದ್ದಿತ್ತು. ನಾವು ಅಂದ್ಕೊಂಡ್ವಿ ಓಕೆ ಖಾಲಿ ಇದೆಯಲ್ಲ ಹೋಗುವ ಅಂತ. ಬಟ್ ಹತ್ತುವಾಗ ಖಾಲಿ ಇದ್ದ ಬಸ್ ಇಳಿಯುವಾಗ ನಾವಿಷ್ಟು ಹರಸಾಹಸ ಪಟ್ಟಿದ್ದೇವೆ ಅಂದರೆ ಇಳಿಲಿಕ್ಕೆ
ತುಂಬಾ ಕಷ್ಟ ಆಯಿತು, ಫುಲ್ ರಶ್ ಇದ್ದಿತ್ತು. ನಮ್ಮ ಜೊತೆ ಲಗೇಜ್ ಕೂಡ ಇದ್ದ ಕಾರಣ ನಮಗೆ ಇಳಿಯೋದಕ್ಕೆ ತುಂಬಾ ಕಷ್ಟ ಆಯಿತು. ಹೇಗೋ ಮನೆ ರೀಚ್ ಆದ್ವಿ. ಆಮೇಲೆ ಕ್ಲೀನಿಂಗ್ ಅದು ಇದು ಅಂತ, ಆಮೇಲೆ ರಾತ್ರಿ ನಮಗೆ ಮತ್ತೆ ಪುನಃ ಹೊರಡ್ಲಿಕ್ಕಿದೆ. ಹಾಯ್ ಫ್ರೆಂಡ್ಸ್, ಸೊ ಮಧ್ಯರಾತ್ರಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 1:30 ಆಗಿದೆ. ಆಕ್ಚುಲಿ ಮಲಗುವಾಗಲೇ 11:15ಗೆ ನಾನು ಮಲಗ್ಲಿಕ್ಕೆ ಹೋದದ್ದು. ಬಟ್ ಒಂದು ನಿಮಿಷ ಕೂಡ ನಿದ್ರೆ ಬರಲಿಲ್ಲ. ಈಗ ಏಳ್ಲಿಕ್ಕೆ ಉಂಟಂತ. ಸೊ ನಮ್ದೊಂದು ಪೂಜೆ ಇದೆ. ಸೊ ಅದಕ್ಕೆ ಬೇಗ ರೆಡಿ ಆಗ್ತಾ ಇದ್ದೇವೆ. 4 ಗಂಟೆಗೆ ಪೂಜೆ. ಕಟೀಲಿಗೆ ಹೋಗ್ಲಿಕ್ಕಿದೆ. ಸೊ 2:30ಗೆ ಹೊರಡಬೇಕು ಮನೆಯಿಂದ. ಸೊ ಮುಖ ಎಲ್ಲ ಫುಲ್ ಸ್ವೆಲ್ಲಿಂಗ್ ಆಗಿದೆ. ಯಾಕಂದ್ರೆ ನಾವು ನಿನ್ನೆ ಬೆಳಿಗ್ಗೆ ಬಂದದಷ್ಟೇ. ನಿನ್ನೆ ಅಂದ್ರೆ ಈಗ ಜಸ್ಟ್ ಒಂದು ಫುಲ್ ಡೇ ಆಯ್ತು. ಈಗ ಒಂದು ಅರ್ಧ ರಾತ್ರಿ ಆಯ್ತು ಅಷ್ಟೇ. ಬಟ್ ಕೆಲಸ ಇದ್ದಿದ್ದು ಫುಲ್. ಸೊ ಏನು ಕೂಡ ಒಂದು ರೆಸ್ಟ್ ಇಲ್ಲ. ಫುಲ್ ಅದಕ್ಕೆ ಫುಲ್ ಸ್ವೆಲ್ಲಿಂಗ್ ಆಗಿದೆ ಮುಖ ಎಲ್ಲ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿ ಆಯ್ತು. ಆಗ ನಾನು ಪೂಜೆ ಏನಂತ ಹೇಳಲಿಕ್ಕೆ ನೆನ್ಪೋಯ್ತು. ಆಮೇಲೆ ಕೆಲವರು ಎಣಿಸ್ಬೋದು ಇಷ್ಟು ಬೆಳಿಗ್ಗೆ ಅಂತ ಪೂಜೆ ಅಂತ. ಸೊ ಕಟೀಲಲ್ಲಿ ಚಂಡಿಕಾ ಹೋಮ ಇದೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೇವೆ. ಅದೇ ಈಗ 4 ಗಂಟೆಗೆ ಪೂಜೆ ಸ್ಟಾರ್ಟ್. ನಮಗೆ 3:45ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಇವಾಗ 2:30 ಆಯ್ತು. 1 hour ಸಾಕಂತ ಎಣಿಸ್ತದೆ ನನಗೆ ಹೋಗ್ಲಿಕ್ಕೆ. ಸೊ ಫಸ್ಟ್ ಟೈಮ್ ಇಷ್ಟು ಮಧ್ಯರಾತ್ರಿ ನಾವೆಲ್ಲಿಗೆ ಹೊರಡ್ತಾ ಇರೋದು ಅಲ್ಲ. ಇವಾಗ ತಾನೇ ನಾವು ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಸೊ ಬೆಳಿಗ್ಗೆ 7 o'clockಗೆ ಆಗಿದೆ ಪೂಜೆ. ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ಅವರು ನಮಗೋಸ್ಕರ ರೆಡಿ ಮಾಡಿದ್ರು, ಚಾ ತಿಂಡಿ. ಸೊ ಅದನ್ನೆಲ್ಲ ಮಾಡಿ ಇವಾಗ ಬರ್ತಾ ಇದ್ದೇವೆ ಮನೆಗೆ. ಆಲ್ರೆಡಿ ಈಗ 10 ಗಂಟೆ. ಸೊ ಒಳ್ಳೆ ರೀತಿಯಲ್ಲಿ ಆಯ್ತು ಎಲ್ಲ ಪೂಜೆ ಎಲ್ಲ. ಆಮೇಲೆ ಬೆಳಿಗ್ಗೆದು ಬೇಗ ಇದ್ದಿರೋದ್ರಿಂದ ಯಾರು ಕೂಡ ಫ್ಯಾಮಿಲಿ ಮೆಂಬರ್ಸ್ ಇರ್ಲಿಲ್ಲ. ನಾವೇ 5 ಜನ ಹೋಗಿದ್ವಿ. ಸೊ ಕರೆಕ್ಟ್ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಪೂಜೆನ. ಮತ್ತೆ ಇನ್ನೊಂದು ನನಗೆ ತುಂಬಾ ಖುಷಿ ಆದದಂದ್ರೆ, ನಾನು ಯಾವಾಗ್ಲೂ ಕಟೀಲಿಗೆ ತುಂಬಾ ಸಲ ಹೋಗಿದ್ದೇನೆ. ಬಟ್ ಯಾವಾಗ್ಲೂ ನನ್ಗೆ ಅದರದ್ದು ಒರಿಜಿನಲ್ ಅದು ಲಿಂಗದ್ದು ಮೂರ್ತಿ ಏನಿದೆ ನೋಡಿ, ಅದು ನಂಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಬಟ್ ಈ ಸಲ ಅದು ಒರಿಜಿನಲ್ ಒಳಗೆ ಲಿಂಗ ಏನಿದೆ ನೋಡಿ, ಅದು ನೋಡ್ಲಿಕ್ಕೆ ಸಿಕ್ಕಿತ್ತು. ಅದಂತೂ ನನಗೆ ತುಂಬಾ 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 ಖುಷಿ ಆಯ್ತು. ಸೊ ಯಾವಾಗ್ಲೂ ನಾವು ದೇವಿಯನ್ನ ಹೀಗೆ ಮೂರ್ತಿ ತರ ನೋಡ್ತೇವೆ, ಲಿಂಗ ಯಾವಾಗ್ಲೂ ನಾನು ನೋಡಿರ್ಲಿಲ್ಲ. ಬಟ್ ಇವತ್ತು ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.